ಉಳ್ಳಾಳದಲ್ಲಿ ಸೆಂಟ್ರಿಂಗ್ ಕೆಲಸಕ್ಕೆ ತೆರಳುತ್ತಿದ್ದಾಗ ತನ್ನ ಮೇಲೆ ಮೂವರು ತಲವಾರು ದಾಳಿ ನಡೆಸಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ್ದು, ಪೊಲೀಸರು ತನಿಖೆ ನಡೆಸಿದಾಗ ಇಂತಹ ಯಾವುದೇ ಪ್ರಕರಣ ನಡೆದಿಲ್ಲ. ಘಟನೆಗೆ ಸಂಬಂಧಿಸಿದಂತೆ ದೂರುದಾರನ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಕೆಸಿ ರೋಡ್ ಮೂಲದ ಕಿಶೋರ್ ಎಂಬಾತನೇ ಹಲ್ಲೆ ಯತ್ನ ಆರೋಪಿಸಿದ್ದು, ತಾನು ಕೆಲಸಕ್ಕೆ ತೆರಳುತ್ತಿದ್ದಾಗ ಮೂವರು ತಲವಾರು ದಾಳಿ ನಡೆಸಲು ಬಂದಿದ್ದರು ಎಂದು ಸ್ಥಳೀಯವಾಗಿ ಹೇಳಿಕೊಂಡಿದ್ದು, ಬಳಿಕ ಪೊಲೀಸ್ ಠಾಣೆಯಲ್ಲಿ ತನ್ನ ಹೇಳಿಕೆಯನ್ನ ಬದಲಿಸುತ್ತಿದ್ದು, ತಲವಾರು ದಾಳಿ ಮಾಡಿದ ಹಾಗೆ ಭಾಸವಾಯಿತು ಎಂದು ಹೇಳಿಕೆ ನೀಡುವ ಮೂಲಕ ಹೊಸ ವರಸೆ ಆರಂಭಿಸಿದಾಗ ಪೊಲೀಸರು ಗದರಿಸಿದ್ದು, ಆತನಿಂದ ಮುಚ್ಚಳಿಕೆ ಬರೆಸಿಕೊಂಡು ಠಾಣೆಯಲ್ಲಿ ಕುಳ್ಳಿರಿಸಿದ್ದಾರೆ. ತಲವಾರು ದಾಳಿಯ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಕೊಣಾಜೆ ಮತ್ತು ಉಳ್ಳಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನರಲ್ಲಿ ಆತಂಕ ಮೂಡಿದ್ದು, ಬಳಿಕ ಪೊಲೀಸರು ತನಿಖೆ ನಡೆಸಿ ಘಟನೆಗೆ ಕಾರಣಕರ್ತನಾಗಿರುವ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಇದುವರೆಗೆ ಇಂಥ ಯಾವುದೇ ಘಟನೆ ನಡೆದಿಲ್ಲ. ಸುಮ್ಮನೆ ಎಲ್ಲಿಂದ ಅವನು ಇಲ್ಲಿಯವನೇ ಅಲ್ಲ, ಎಲ್ಲಿಂದ ಬಂದ ಯಾರು ಗೊತ್ತು, ಅವನು ಊರಲ್ಲಿ ಅಂತ ಸರಿ ಗೊತ್ತಿಲ್ಲ ನಮಗೆ. ಇಲ್ಲಿ ಬಂದು ಸುಮ್ಮನೆ ಇಂಥ ಇದು ಮಾಡಿದರೆ ನಮಗೂ ಉಪದ್ರ. ಇಲ್ಲಿ ಸುಮ್ಮನೆ ಇಲ್ಲಿ ನಿಲ್ಲಿಕ್ಕೂ ಬಿಡಲ್ಲ, ಮತ್ತು ಯಾರು ಕುತ್ಕೊಳ್ಳಿಕ್ಕೂ ಬಿಡಲ್ಲ. ಯಾರು ಸುಮ್ಮನೆ ಇಂಥ ಘಟನೆ ಮಾಡಿ ಯಾಕೆ ನಮ್ಮನ್ನೆಲ್ಲ ಉಪದ್ರ ಮಾಡೋದು? ನಾವೆಲ್ಲ ಇಲ್ಲಿ ಕೂಲಿ ಕೆಲಸ ಹೋಗುವವರು ಇರುವುದು, ನಾವೆಲ್ಲ ಒಟ್ಟಿಗೆ ಇರೋದಲ್ಲ. ನಾವು ಇಲ್ಲಿ ಕ್ರಿಶ್ಚಿಯನ್ ಇದ್ದೀವಿ, ಹಿಂದೂ ಇದ್ದೀವಿ, ಮುಸ್ಲಿಂ ಇದ್ದೀವಿ, ಎಲ್ಲರೂ ಇದ್ದಾರೆ. ಇಂಥ ಇಲ್ಲಿ ಇದುವರೆಗೆ ಘಟನೆ ನಡೆದಿಲ್ಲ, ಇನ್ನು ನಡೆಯುವುದೂ ಇಲ್ಲ. ಮುಸಲ್ಮಾನರು ಬರ್ತಾರೆ, ಎಲ್ಲರೂ ಒಟ್ಟಿಗೆ ಇದ್ದೇವೆ ನಾವು, ಯಾವ ಪ್ರಾಬ್ಲಮ್ ಇಲ್ಲ. 3 ವರ್ಷ ಆಯ್ತು. ಈಗ ಪೊಲೀಸ್ ಇಲಾಖೆನವರು ಬಂದಿದ್ದಾರೆ, ಅವರಿಗೂ ಗೊತ್ತಿಲ್ಲ ಅಂಗಡಿ ಇದೆ, ಬರ್ತಾ ಇರ್ತಾರೆ, ಇಲ್ಲಿಂದ ರೌಂಡ್ಸ್ ಹೋಗುವಾಗ ಬರ್ತಾ ಇರ್ತಾರೆ, ಮಾತಾಡ್ತಾರೆ. ಯಾವುದು ಪ್ರಾಬ್ಲಮ್ ಇವತ್ತಿನವರೆಗೂ ಮಾಡಿಲ್ಲ ಅವರು. ಈಗ ಪೊಲೀಸ್ ಇಲಾಖೆಯವರು ಬಂದು ಹೇಳಿ ವಿಷಯ ಎಲ್ಲ ಕೇಳಿದ್ರೆ ಸೂಕ್ತ ಸಮಯದಲ್ಲಿ ಆದಷ್ಟು ಬೇಗ ಎಲ್ಲವನ್ನು ಕ್ಲಿಯರ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು. ಅದಕ್ಕೆ ತುಂಬಾ ಅವರಿಗೆ ನಾವು ಕೃತಜ್ಞತೆ ಹೇಳ್ತಾ ಇದ್ದೇನೆ. ತುಂಬಾ ಥ್ಯಾಂಕ್ ಅಂತ ಹೇಳಿದ್ರು. ಆಗ್ಲೇ 1-2-3 ಇದ್ರು ಇಲ್ಲಿ, ಅವರು ಹೋಗಿ ನೋಡಿದ್ರು, ಅಲ್ಲಿ ಏನೂ ಇರಲಿಲ್ಲ. ಆ ಕೂಡಲೇ ಒಂದು ಮುಸ್ಲಿಂ ಯುವಕರ ಬೈಕ್ ಬಂತು, ಅದರಲ್ಲಿ ಕೂರಿಸಿ ಅವರನ್ನು ಅವರ ಮನೆ ಕಳಿಸಿ